ಯಾವ್ದಕ್ಕಾರ ಬಿಟ್ಟು ಗುದ್ದಿದ್ದೆ ನಾನು ಓ ಎರಡು ಬ್ರೇಕ್ ಇಟ್ಕೊಂಡು ಹಳಿ ಗಾಡಿ ಅಲ್ಲ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಗ್ರೌಂಡ್ ನಮ್ಮನೆ ಹತ್ರನೇ ಇರೋದು. ಇಲ್ಲಿ 5 minutes ದೂರದಲ್ಲೇ ಇರೋದು. ಹಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ನಾನು ಮತ್ತು ರಾಹುಲ್ ಫುಲ್ ಜೋಶಲ್ಲಿದ್ದೀವಿ. ರಾಹುಲ್ ಜೋಶಲ್ಲಿದ್ದಂಗೆ ಕಾಣ್ತಾ ಉಂಟಾ? ಸೊ ಇವತ್ತು ಒಂದು ಸ್ಪೆಷಲ್ ಆಗಿ ಲೈಫಲ್ಲಿ ಒಂದು ದೊಡ್ಡ ಡಿಸಿಷನ್ ತೊಗೊಂಡು ಹೋಗ್ತಾ ಇದ್ದೇನೆ. ಏನು ರಾಹುಲ್ ಸ್ಪೆಷಲ್ ಇವತ್ತು? ಬೈಕಲ್ಲ ಬೈಕಲ್ಲ. ಉಷಕ್ಕ ಎಲ್ಲಿ ಮಲಗಿದಾಳ? ಉಷಕ್ಕ ಫಸ್ಟ್ ಸೆಷನ್ ನಿಂಗೊಂದು ಹೇಳ್ತಲ್ಲ ಮಾರತಿ, ಗಾಡಿ ಕಲ್ಲು ಹಾತಿದ್ನ. ಆಲ್ ದ ಬೆಸ್ಟ್ ಹೇಳೋದಿಲ್ಲ? ಆಲ್ ದ ಬೆಸ್ಟ್. ಎಸ್, ಈಗ ರಾಮ ಮಂದಿರದಲ್ಲಿ. ಸೊ ಎಸ್, ಈಗ ಉಷಕ್ಕನ ಹತ್ರ ಆಲ್ ದ ಬೆಸ್ಟ್ ಹೇಳಿಸ್ಕೊಂಡಾಯ್ತು. ಈಗ ನೆಕ್ಸ್ಟ್ ರಾಹುಲ್ ಫುಲ್ ಕ್ಲಾಸ್ ತಗೊಳ್ಳಿಕ್ಕಿದೆಯಲ್ಲ. ಸೀರಿಯಸ್ಲಿ ಫುಲ್ ಹೆದರಿಕೆ ಆಗ್ತಾ ಉಂಟು. ಒಂದು ಸೈಡ್ ಫುಲ್ ಹೆದರಿಕೆ ಇತ್ತು ರಾಹುಲ. ಬೀಳೋ ಚಾನ್ಸಸ್ ಏನಾದರೂ ಇದೆಯಾ? ಅದಂತ ಇಲ್ಲಲ್ಲ. ಸೊ ಗೊತ್ತಿಲ್ಲ, ಸ್ವಲ್ಪ ಕಾನ್ಫಿಡೆಂಟ್ ಉಂಟು. ಎಲ್ಲ ಫೀಲಿಂಗ್ಸ್ ಮಿಕ್ಸ್ ಆಗಿದೆ. ಬಟ್ ಆದರೂ ಕೂಡ ಒಂದು ಧೈರ್ಯ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೇನೆ. ಸೊ ಹಾಗೆ ಈ ವಿಡಿಯೋ ನಿತೇಶ್ ಅಂತೂ ಖಂಡಿತ ನೋಡ್ತಾ ಇರ್ತಾರೆ. ನಿತೇಶಿಗೆ ಖುಷಿ ಆಗ್ಬೋದು ವಿಡಿಯೋ ನೋಡಿ. ಸೊ ಲೆಟ್ಸ್ ಸಿ ಇವತ್ತು ಒಂದು ಎಕ್ಸ್ಪೀರಿಯೆನ್ಸ್ ಹೇಗಾಗ್ತದೆ ಅಂತೇಳಿ. ನನ್ನ ಫಸ್ಟ್ ಒಂದು ಡ್ರೈವಿಂಗ್ ಕಲಿಯುವಂಥದ್ದು ಸ್ಕೂಟಿ. ಸೊ ಸ್ಕೂಟಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರುತ್ತೆ, ಸಿಂಪಲ್ ಅಂತ ಅನ್ನಿಸ್ಬೋದು. ಬಟ್ ಏನು ಗೊತ್ತಿಲ್ಲದಿದ್ದವರಿಗೆ ಡೆಫಿನೆಟ್ಲಿ ಅದೊಂದು ದೊಡ್ಡ ಕೆಲಸವೇ. ಎನಿವೇ, ಸೊ ಇವಾಗ ಹೊರಡ್ತಾ ಇದ್ದೇವೆ. ಎಸ್, ಈಗ ರಾಹುಲ್ ಆಲ್ರೆಡಿ ಸ್ಕೂಟಿ ಮೇಲೆ ರೆಡಿಯಾಗಿದ್ದಾನೆ. ಸೊ ನಾನೀಗ ಹತ್ತುತ್ತಾ ಇದ್ದೇನೆ. ಓಕೆ, ಎಸ್, ಹೋಗ್ತಾ ಇದ್ದೇವೆ ಈಗ. ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಗ್ರೌಂಡ್ ನಮ್ಮನೆ ಹತ್ರನೇ ಇರೋದು. ಇಲ್ಲಿ 5 minutes ದೂರದಲ್ಲೇ ಇರೋದು ಗ್ರೌಂಡ್. ಹಾಗೆ ತುಂಬ ಚೆನ್ನಾಗಿದೆ ಗ್ರೌಂಡ್. ಆ ಗ್ರೌಂಡಲ್ಲೇ ನಾವಿವತ್ತು ಸ್ಕೂಟಿ ಕಲಿಯುವಂಥದ್ದು. ಇಲ್ಲಿ ಆಚೆ ಸೈಡಿಗೆ ಹೋಗ್ಬೋದಂತ, ಅಲ್ಲಿ ಎದುರುಗಡೆಯಿಂದ. ಸೊ ಆಲ್ಮೋಸ್ಟ್ ಈಗ ರೀಚ್ ಆದ್ವಿ. ಇದೇ ಗ್ರೌಂಡು. ಈ ಗ್ರೌಂಡಲ್ಲಿ ಇವತ್ತು ಕಲೀಲಿಕ್ಕೆ. ಎಸ್, ದೇವರಿಗೊಂದು ಕೈ ಮುಗಿದು ಬರ್ತೇನೆ. ಆಂಜನೇಯನಿಗೆ ಒಂದು ನಮಸ್ಕಾರ ಮಾಡಿ. ನಮ್ಮ ಊರಿನ ಭಜನಾ ಮಂದಿರ ಕೂಡ ಇಲ್ಲೇ ಇರುವಂಥದ್ದು. ಸೊ ಹಾಗೆ ದೇವರಿಗೆ ಫಸ್ಟ್ ಪ್ರೇಯರ್ ಮಾಡಿ ನನ್ನ ಕೆಲಸ ಶುರು ಮಾಡ್ತೇನೆ. ಸೊ ಇದು ನನ್ನ ಬ್ಯಾಕ್ ಸೈಡ್ ಕಾಣ್ತಾ ಇರುವಂಥದ್ದು ಭಜನಾ ಮಂದಿರ. ಸೊ ಹಾಗೆ ಇಷ್ಟು ದೊಡ್ಡ ಗ್ರೌಂಡ್ ಇದು. ಸೊ ನನ್ನ ಬ್ಯಾಕ್ ಸೈಡ್ ಕಾಣ್ತಿರುವಂಥ ಗ್ರೌಂಡಲ್ಲೇ ಇವತ್ತು ನಾನು ಸ್ಕೂಟಿ ಕಲಿಯುವಂಥದ್ದು. ಎಸ್, ಆಲ್ ದ ಬೆಸ್ಟ್ ಚಿತ್ತ, ಯು ಕ್ಯಾನ್. ಎಂತ ಮಾಡೋದು ಈಗ? ಫಸ್ಟ್ ಗಾಡಿ ಫಸ್ಟಿಂದ ಕಲಿಕ ನಾನು? ಫಸ್ಟ್ ಒಂದು ಎಕ್ಸ್ಪ್ಲೈನ್ ಮಾಡಿ. ಇದು ಸ್ಟ್ಯಾಂಡ್ ಅಲ್ಲ? ಫಸ್ಟಿಗೆ ಎಲ್ಲ ನೆನ್ಪಿಟ್ಕೊಂಡು ಇದ್ರ ಬೀಳ್ತಾರೆ. ಸ್ಟ್ಯಾಂಡ್ ಫಸ್ಟ್ ತೆಗಿಕಲ್ಲ, ಓಡಿಸೋತಿಗೆಲ್ಲ ತಾಕತ್ ಪಾಠ ಬೀಳ್ತಾರೆ. ಓಕೆ. ಇದು ಇಂಡಿಕೇಟರ್. ಈಚೆಗೆ ಹೊಡಿಕೇನಾ? ಈಚೆ ಮಾಡಿ, ಈಚೆ ಹಿಂಗೆ ಮಾಡ್ರಿ. ಅದೇನಕ್ಕೆ ಅದು? ಈಚೆಗೆ ಒಬ್ಬರು ಈಚೆಗೆ ಈಗ ಫೇಮಸ್ ಅಂತ ಗೊತ್ತಾ? ಹೆಣ್ಮಕ್ಳು ಈಚೆಗೆ ಹಾಕಿ ಈಚೆಗೆ ಹೋಗ್ತಾರೆ. ತುಂಬಾ ಇಂಟೆಲಿಜೆಂಟ್ ಜಾಸ್ತಿ ಆಗಿದೆ. ಅದಾಯ್ತಾ? ಇದು ಹೆಡ್ಲೈಟ್ ಇಲ್ಲ. ಇದು ಹಿಂಗೆ ಎತ್ತರ ಹೆಡ್ಲೈಟ್. ರಾತ್ರಿ ನೈಟ್ ಯೂಸ್. ಓಕೆ. ಇದು ಡಿಮ್ ಡಿಪ್ ಅಂದ್ರೆ ಯಾರು ಎದುರು ತೋರ್ಲಿಲ್ಲ ಅಂದ್ರೆ ಜಾಸ್ತಿ ಇದು ಮಾಡೋದು, ಡಿಮ್ ಮಾಡೋದು. ಸೊ ಡಿಮ್ ಮಾಡೋದು ಅಂದ್ರೆ ಯಾರಿಗೆ ತೋರುಕಾಗ ಆಪೋಸಿಟ್ ಅಂತ ವಿಡಿಯೋ ಮಾಡಿದ್ರಲ್ಲ. ಚಿಂತೆ ಇಲ್ಲ, ನೀನು ಹ್ಯಾಂಗ್ ಕಲಿಸ್ತೇನೆ ಬೇಕಲ್ಲ. ಇದೆ ಅಂತಂದ್ರೆ ಇದೆ ಕೆಳಗೆ ಫಸ್ಟ್. ಇದು ಕೆಳಗಿರುತ್ತೆ. ಇದ್ರ ರೋಡ್ ಟರ್ನ್ ಎಲ್ಲ ಬಂದ್ರೆ ಸ್ವಲ್ಪ ಇದು ಬೇಕಲ್ಲ, ಡಿಮ್ ಬೇಕಲ್ಲ, ಅದಕ್ಕೆ ಮೇಲ್ ಮಾಡ್ಕೊ. ಇದು ಡಿಪ್, ಕೆಳಗೆ ಡಿಪ್. ಸೊ ಇವೆಲ್ಲ ಕೂಡ ನೈಟ್ ಯೂಸ್ ಮಾಡುವಂಥದ್ದಲ್ಲ? ಇದು ಹಾರ್ನ್. ಓಕೆ, ಸದ್ಯಕ್ಕೀಗ ಸನ್ ರೈಸ್ ಅಲ್ಲೇ ಗಾಡಿ ಓಡಿಸೋದಾ? ಸೊ ಇದ್ರ ಬಗ್ಗೆ ಒಂದು ಕಡೆ ನೆನ್ಪಿಟ್ಕೊಳ್ಳಿ. ಇದು ಹಾರ್ನ್. ಓಕೆ ಓಕೆ. ಇದು ಸ್ಟಾರ್ಟ್. ಇದು ಹಾರ್ನ್. ಸೊ ಇದು ಸ್ಟಾರ್ಟ್ ಅಲ್ಲ? ಇದು ಎರಡು ಬ್ರೇಕ್ ಇಟ್ಕೊಂಡು. ಓ, ಎರಡು ಬ್ರೇಕ್ ಇಟ್ಕೊಂಡು ಬ್ರೇಕ್ ಇಟ್ಕೊಂಡು ಇದ್ರಿಗೆ ಫಾಸ್ಟ್. ಇದು ಹಳಿ ಗಾಡಿ ಅಲ್ಲ, ಅದಕ್ಕೆ ಆಗ್ತದೆ. ಪಟ್ಟ ತಿಪ್ಪೋಕಿಲ್ಲ, ಸಮತಿತ್ತು ಓಡುತ್ತಲ್ಲ ಸೀದಾ. ಅದಕ್ಕೆ ಬ್ರೇಕ್ ನೆನ್ಬಿಡ್ಕೊಂಡು ಕೆಲ. ಸೊ ಇದು ಎರಡು ಕೂಡ ಬ್ರೇಕೆ, ಬಟ್ ಓಕೆ. ಸೊ ಇದು ಎರಡು ಕೂಡ ಬ್ರೇಕ್. ಬ್ಯಾಕ್ ಇದು ಫ್ರಂಟ್ ಹಾಗೆ. ತಾಂಬ ಒಂದು ಓಡಿಸಿಕೊಂಡ್ರೆ ಗೊತ್ತಾಗ್ತದೆ. ಓಕೆ.
ಇದು ಪೆಟ್ರೋಲ್ ಎಲ್ಲ ಖಾಲಿ ಯಾರು ಅದೆಂತ ಇಂಡಿಕೇಶನ್ ಮಾಡುತ್ತಾ? ಪೆಟ್ರೋಲ್ ಖಾಲಿ ಯಾರೇ ಒಂದ್ಸತಿ ಹಿಂಗೆ ಇರೋದ್ರೆ ಹಿಂಗೆ ಒತ್ತಿರ್ಸಿ ಒಂಥರ ಇಗ್ನಿಷನ್ ತರ ಪವರ್ ಕೊಡುತ್ತೆ. ಪೆಟ್ರೋಲ್ ಇಲ್ಲ ಆಯಿಲ್ ಪೈಪ್ ಸಪ್ಲೈ ಇಲ್ಲ ಸಪ್ಲೈ ಆಗ್ತದೆ ಹಾಗೆ. ಇದು ಆನ್ ಆಫ್ ಗಾಡಿ ಫುಲ್ ಒತ್ತಿ ತಿರ್ಸಿದ್ರೆ ಸೈಡ್ ಲಾಕ್ ಹಾಗೆ ಒತ್ತಿ ಹಿಂಗೆ ತಿರ್ಸಿ. ಫಸ್ಟ್ ಗಾಡಿನ ಈಚೆಯಿಂದ ತಿರ್ಸಿದ್ರೆ ಎಲ್ಲ ಆನ್ ಆಗುತ್ತೆ. ಎಸ್ ಸಾಕ ಗಾಡಿ ಅಂತ ಕಲಿಯುವಂತ ರಾಹುಲನ್ನು ಕರ್ಸಿದ್ ನಾನು. ಹೌದೌದು ಸ್ಟಾರ್ಟ್ ಮಾಡಿದ ಈಗ ತಡೀಲಿ. ಎಷ್ಟು ಹತ್ತಿರಕ್ಕಂತಲ್ಲ ನಂಗೆ ಇಟ್ಕೊಂಡ್ರೆ ಸ್ಟಾರ್ಟಿಂಗ್ ಎರಡು ಕೂಡ ನಂಗೆ ಸೆಟ್. ಎರಡು ಕಾಲು ಇಟ್ಕೊಂತ ಅಭ್ಯಾಸ ಮಾಡ್ಕೊಂತಲ್ಲ. ಕಾಲು ಎರಡು ಈ ಕಡೆಗೆ ಇಟ್ಕೊಂತಾರೆ. ಎರಡು ಬ್ರೇಕ್ ಗಾಡಿ ಓಕೆ. ಸೊ ಈಗ ಸ್ಟಾರ್ಟಿಂಗ್ ಇದು ಮಾಡೋದಲ್ಲ ಜಸ್ಟ್ ಮುಟ್ಟ ಸಾಕಲ್ಲ. ಸೊ ಇದನ್ನೀಗ ಓಡಿಸಿದಾರೆ ಹಿಂಗೆ ಓಡುತ್ತಲ್ಲ ಇದನ್ನ ಈ ರೀತಿ ಇದನ್ನು ಬಿಡುತ್ತಿಲ್ಲ ನಾವು. ಆನ್ ಆಗಲ್ಲ ಹಳಿ ಗಾಡಿ ಅಲ್ಲ. ಕಾಲು ಕೆಳಗೆ ಇಟ್ಕೊಂಡು ಅಭ್ಯಾಸ ಮಾಡಿದ್ರೆ ಆಯ್ತು. ಕಾಲ ಮೇಲೆ ಇಟ್ಕೊಂಡು ಮತ್ತೆ ಅಭ್ಯಾಸ ಆಗ್ತದೆ. ಸೊ ಇದೀಗ ನಾನು ಸ್ಟಾರ್ಟ್ ಆಗೋ ತನಕ ಇದನ್ನ ಇಟ್ಕೊಂಡೆ. ಇದಾದ್ಮೇಲೆ ಯೂಸ್ ಇಲ್ಲಲ್ಲ, ಇದು ಮಾತ್ರ ಹಿಡ್ಕೊಂಡ್ರೆ ಆಯ್ತು. ಬ್ರೇಕ್ ಇಟ್ಕೊಂಡು ಎರಡು ಬ್ರೇಕ್ ಇಟ್ಕೊಂಡ್ಕಲ್ಲ. ವಿಡಿಯೋ ಮಾಡೋಕೆ ನಿಂಗೆ ಆತು ಇಟ್ಕೊಂಡ್ಕೆ ಇದನ್ನ ಹಿಡ್ಕೊ ಒಂದ್ಗಳಿಗೆ ಹಾಪ್ ಹಂಗಾರೆ ತಡೀಲಿ. ಬ್ರೇಕ್ ಬಿಡ್ತಲ್ಲ ಆ್ಯಕ್ಚುಲಿ ಓಡೋದಿಗೆ. ಪಾಪ ಓಕೆ ಸಲ ನಂಗೆ ಗೊತ್ತಿಲ್ಲ. ನಾ ಸುಮ್ಮನೆ ಈಗ ಕೂಕಂದಷ್ಟೇ. ನಂಗೆ ಒಮ್ಮೆ ಇದು ಮಾಡ ಅಂದ್ರೆ ನಂಗೆ ಸ್ಟಾರ್ಟಿಂಗ್ ಸ್ವಲ್ಪ ಅಷ್ಟ ಹೋಗ್ಲಿಕ್ಕಿಲ್ಲ ನನಗೆ. ಏನಿಲ್ಲ ಬ್ರೇಕ್ ಹಗೂರು ಬಿಡ್ಕ ಹಗೂರು ಆಕ್ಸಿಲೇಟರ್ ಕೊಡು. ಇದು ಹಗೂರು ಆಕ್ಸಿಲೇಟರ್ ಕೊಡು. ಕಾಲು ಮುಂದೆ ಇಡುದಾ? ಬ್ರೇಕ್ ಬಿಟ್ಟ ಜಾಗ್ರತೆಯಿಂದ ಇರ್ತಲ್ಲ. ಈಗ ಎಕ್ಸ್ಟ್ರಾ ಜಾಸ್ತಿ ಕೊಡೋಕಾಗ ಈಚೆ ಸೈಡ್ ಜಾಸ್ತಿ ಸ್ಪೀಡ್ ಅಲ್ಲ. ಬಟ್ ಬ್ಯಾಲೆನ್ಸ್ ಬೇಕಲ್ದೇನ. ಗಂಡ ಚಂದ ನಾನು ಕಾಣ್ತೀನಿ ಇವಳಿಗಂತ ಬರ್ತಿರ್ಲಿಕ್ಕಂತಂದಳು. ಚೂರೇ ತಿರ್ಸ್ಕೊಂಡ್ರೆ ಆಯ್ತಲ್ಲ. ನೀವು ಹಿಡ್ಕೋಬೇಕಾ? ನಾ ಬಿಡ್ತೆ. ಆಚೆ ಸೈಡ್ ಬಿಟ್ರೆ ಲೂಸ್ ಅಂತಲ್ಲ, ಸ್ಲೋ ಆಗುತ್ತೆ. ಬಟ್ ಒಂದ್ ಕೈಯಲ್ಲಿ ಫುಲ್ ಬ್ರೇಕ್ ಇಟ್ಕೊಂಡೇ ಇರ್ಬೇಕಲ್ಲ. ಬ್ರೇಕ್ ಇಟ್ಕೊಂಡ್ಕೊಂಡಿಲ್ಲ, ಜಸ್ಟ್ ಟಚ್ ಗಾಡಿ ಬ್ಯಾಲೆನ್ಸ್ ಸಿಕ್ಕರು ಕೂಡ ಕಾಲ ಮೇಲೆ ಫಸ್ಟಿಗೆ ಕಾಲ ಮೇಲೆ ಆನ್ ಮಾಡಿರೋದು. ಹೌದು ಬಟ್ ಗಾಡಿ ಎಷ್ಟೊತ್ತಿಗೆ ಬ್ಯಾಲೆನ್ಸ್ ಸಿಕ್ಕತ್ತೆ ಅಂತ ಗೊತ್ತಿದೆಯಾ? ಸಿಕ್ಕರ ಮೇಲೆ ಕಾಲ ಮೇಲೆ ಇಟ್ಕೊಂಡು ಮತ್ತೆ ಆಚೆ ಕಾಣ್ತಿರ್ತೀವಿ ಮಿರರ್ ಹಿಂದೆ. ಮಿರರ್ ಅದು ಕಾಣ್ಕಿತ್ತ ಮರೆ, ಅದೇ ಒಂದು ದೊಡ್ಡ ತಲೆ ವಿಷಯ. ಇಂಡಿಕೇಟರ್ ಹಾಕೋತಿ ಕಂಟ ಆಗುತ್ತೆ ವಾಪತ್ತಿಗೆ. ಇಂಡಿಕೇಟರ್ ಹಾಕೊಂಡು ಸಿ ಆರ್ ಕಡೆ ಅವನು ಕೊಡ್ತಾರೆ. ಹಿಂದೆ ಗಾಡಿ ಇತ್ತಿಲ್ಲ ಕಾಣ್ತದೆ. ಬಟ್ ಮಿರರ್ ಫುಲ್ ಕಾಣ್ತದೆ. ಮಿರರ್ ಕಾಣುತ್ತೇನಾ ಕರೆಕ್ಟ್ ಆಗಿ? ಹಿಂದೆ ಹೋಗ್ಕೊಂಡ್ರೆ ರಾತ್ರಿಗೆ ಅದೇ ಅಡ್ಜಸ್ಟ್ ಮಾಡ್ತಾರೆ. ಬೀಳ್ತೀಯ ಮಗ ತಡೆದಿ ಅದಿಲ್ಲಲ್ಲ ಬಿಟ್ಬೇಡ. ಯಾವ್ದಕ್ಕಾರ ಬಿಟ್ಟಿದ್ದಲ್ಲ ತಡೆದಿ ಅಲ್ಲ. ಹ್ಯಾಂಗ ಅನ್ಸಿದ್ರೆ ನಂಗೆ ಅಂದ್ರೆ ಎಂತ ಗೊತ್ತಾ, ನಂಗೆ ಅಲ್ಲಾಡುತ್ತೆ ಅಂತ ಹೆದರಿಕೆ. ಅಂದ್ರೆ ಗಾಡಿ ಶೇಕ್ ಆಗ್ತಂದ್ರೆ ಹೆದರಿಕೆ. ತಿಪ್ಪೋಗಿಲ್ಲ ಹಗೂರ ಹಗೂರ ಹಾಂ ಚೂರು ಚೂರು ಆಯ್ತು ಇತ್ತು ಇತ್ತು.
ಚಿಕ್ಕದೇ ಓಕೆ ಹಾಂ ಒಂಚೂರು ಕೊಟ್ಟು ಆಯ್ತಲ್ಲ. ಹಾಂ ಬಟ್ ಗಾಡಿ ಬೀಳುವುದಿಲ್ಲ ಅಂತ್ಯಾ? ಇಲ್ಲ ಕಾನ್ಫಿಡೆನ್ಸ್ ಬೇಕು. ಅದೇ ಕಾನ್ಫಿಡೆನ್ಸ್ ಎತ್ತು ಹಾಕೋದು ಮರಿ ಎತ್ತು ಹಾಕೋಕ್ಕೆ ಎಲ್ಲರೂ ಬೀಳಿದ್ನೇನು ಅಂದೇಳಿ ನಂಗೆ ಇದಕ್ಕೆ ಬೀಳುವಾಗ ಒಂದು ಮಾಡಬೇಡ. ಸೈಕಲ್ಗೆ ಕಡೆ ಕೆಟ್ಟಾಯ್ತಂದ್ರೆ ಅದೇ ಚೂರು ಕೊಟ್ಟು ಸ್ಲೋ ಮಾಡಲ್ಲ. ನೀನೇ ಕಲಿತೆ ಸ್ವಲ್ಪ ಜಾಸ್ತಿ ಕೊಟ್ಟು ಕಮ್ಮಿ ಬಟ್ ಈ ಗಾಡಿನ ಹಾಂ ಹಾಂ ಚುಟ್ಟೂರ ಕೊಟ್ಟು ಸ್ಲೋ ಮಾಡಿಬಿಟ್ರೆ ಬ್ಯಾಲೆನ್ಸ್ ಸಿಗುತ್ತೆ. ಗಾಡಿ ಕೂತಾಡ್ತಾರೆ ಹಂಗಂತ ಒಂದು ಸರ್ತಿ ಕೂಗಾಗ ಗಾಡಿ ಗಾಡಿ ಬ್ರೇಕು ನೆನಪು ಬೀಳೋದು ಬಿಟ್ಟೆ ಬಿಟ್ಟು ತಡೀಲಿ. ಹಾಂ ಹಾಂ ನಿಂಗೆ ಕಷ್ಟ ತಿತ್ತೇನಾ? ಹಾಂ ಬಿಟ್ಟು ಬೀಳೋದು ತಿಳಿ ರಗುರು. ತಡೀಲಿ ಅಟ್ಟ ಕಾಲು ನೆನ್ಪು ನಾನು ಕಾಲು ಹಿಡ್ಕೊಳಕ್ಕೆ ಅಷ್ಟೇ. ಪಟ್ಟ ಹಿಡ್ಕೊಂಡ್ರೆ ಗಾಡಿ ಕೂಡ ಬಿಡುದು. ಗಾಡಿ ಕೂಡ ಬಿಡ್ಕತ್ತಲ್ಲ. ಸೈಡ್ ಎಲ್ಲ ನಡ್ದೆ ಇಲ್ಲ. ಬಟ್ ತುಂಬ ಕಾನ್ಸಂಟ್ರೇಷನ್ ಬೇಕಲ್ವೇನ? ಫಸ್ಟಿಗೆ ಗಾಡಿ ಕಣ್ಣು ಮುಚ್ಕೋಬೇಕಾದ್ರೆ ಓಡಿಸ್ತಾರೆ, ಹಾಂ ಹಾಂ ಕೈ ಬಿಡ್ಕೋಬೇಕಾದ್ರೆ ಓಡಿಸ್ತಾರೆ. ಹೌದಾ? ಅಷ್ಟು ಈಸಿ ಆಗ್ತದೆ. ಟರ್ನ್ ಹೊಡೆಯೋದ ಅಂದರೆ ಟರ್ನ್ ಕಷ್ಟ ಇತ್ತಾ? ಟರ್ನ್ ಹತ್ತಿಲ್ಲ ಕಣ್ಣು ನಂದು ಎಷ್ಟಾರು. ಟರ್ನ್ ಕಷ್ಟ ಇತ್ರಲ್ಲ. ಚೂರೇ ಮಾಡಿ. ಟರ್ನ್ ಅಂದರೆ ಗಾಡಿ ಯಾವ ಕಡೆ? ಹಾಂ ಸ್ವಲ್ಪ ಟರ್ನ್ ಮಾಡುತ್ತೆ. ಹಾಂ ಹಾಂ ಅಭ್ಯಾಸ ಆದ್ಮೇಲೆ ನಮಗೆ ತಿಳಿಸ್ಬೇಕು. ಅದಲ್ಲ ಈ ಸೈಡ್ ಈ ಕೈ ಬಿಟ್ಟರೆ ನಿಮ್ಗೆ ಆದ್ರೆ ಯಾಚೆ ಕೈ ಬಿಟ್ರೆ ಈಚೆಗೆ ನಾ ಬಿಡ್ತಾರೆ ಕ್ಯಾಮ್ರಾ ಹಿಡ್ಕೊಂಡು. ಹಾಂ ಹಾಂ ಈ ಕೈ ಬಿಟ್ಟರೆ ಸುಮಾರಿಗೆ ಅದು ಮಾತ್ರ ಹೋತ್ನಲ್ಲ. ಆಚೆ ಕೈ ಬಿಟ್ರೆ ಒಂಚು ಹೋತಿದ್ದೆ ನಾನು. ತಡೀಲಿ. ಬಿಟ್ರೆ ಮತ್ತೆ ಸೀದಾ ಹೋಗಿ ಗೊತ್ತಿದ್ದದ್ ನಾನು ಅಂದ್ರೆ ನಂಗೆ ಯಾವುದೇ ಮಾತ್ರ ಬ್ರೇಕ್ ನೆನ್ಪು ಹಿಡ್ಕೊಂಡು. ಹಾಂ ಅದಕ್ಕೆ ನಾನು ಹೀಗೆ ಕಿಪ್ಪಿ ಚೂರು ಹಾಂ ಹಾಂ ಮುಂದೆ ಚಿಟ್ಕೊಂತಿದ್ದೆ ನಾನು. ನೀವು ಒಂದು ಸೈಡ್ ಅಂದ್ರೆ ಸ್ಟ್ರೈಟ್ ಆದ್ರಿ ಹಾಂ ಹಾಂ ಟರ್ನ್ ನೋಡೋಕ್ಕಾಗ ಅಷ್ಟೇ. ಟರ್ನ್ ಹಿಂಗೆ ಕಲ್ತ್ರೆ ಬೇಕಲ್ಲ ಟರ್ನ್ ಎಲ್ಲ ಫುಲ್ ಒಂದು ಸತಿ ಕಲ್ತ್ರೆ. ಹೆಂಗೆ ಹೇಳ? ಈಗ ರೌಂಡ್ ಕಲ್ತ್ರೆ ಹಾಂ 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 ಸರ್ತ್ ಕಲ್ತ್ರೆ ಅಷ್ಟು ಬ್ಯಾಲೆನ್ಸ್ ಓಡಿಸ್ಬೇಕು. ಹಾಂ ಬಟ್ ಬೇಗ ಕಲಿಲ್ಲ ಬಟ್ ಇದು ಪರ್ಫೆಕ್ಟ್ ಕಲಿಲ್ಲ. ಇದ್ರಲ್ಲಿ ಅಂತಂದ್ರೆ ಎಲ್ಲ ವೆರೈಟೀಸ್ ಇರುತ್ತೆ. ಟರ್ನ್ ಆಚೆ ಎಲ್ಲ ರೌಂಡ್ ಸಿಕ್ಕತ್ತಲ್ಲ. ಈಗ ಟರ್ನ್ ಬೇಕಂತ ಹೇಳಿದ್ರೆ ಗಾಡಿನೇ ತಿರ್ಸಕಂತ್ಯಾ? ಗಾಡಿ ತಿರ್ಸಬೇಡ, ಇದನ್ನ ತಿರ್ಸಿದ್ರೆ ಅಷ್ಟೇ. ಯಾವುದನ್ನ? ಇದನ್ನ ಚೂರು ಹಾಂ ಹಾಂ ಇದನ್ನ ಚೂರು ತಿರ್ಸೆ ಅಷ್ಟೇ. ಹಾಂ 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 ಚೂರು ತಿರ್ಸಿದ್ರೆ ಹಾಂ 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 ಮಕ್ಕಳೆಲ್ಲ ಆಡು ಬತ್ತೇನಲ್ಲ. ಹಾಂ ಆಡ್ತೀರಾ? ಆಡ್ತೀರಿಯಾ? ಅಡ್ಡಿಲ್ಲ ಆಡಿ. ಓಕೆ ಓಕೆ ಎಷ್ಟು ಗಂಟೆವರೆಗೆ ಆಡ್ತೀರಿ? ಭರ್ಜರಿ ಟೈಮ್ ಮರೆ. ಫುಲ್ ಆಡ್ತೀರಾ ಆಫ್ ಆಡ್ತೀರಾ? ಹಾಂ ಹಾಂ ಆ ಸೈಡ್ ಮಾತ್ರ ಈ ಸೈಡ್ ಮಾತ್ರ? ಈ ಸೈಡ್ ಮಾತ್ರ ಅಲ್ಲ ನಾವು ಆ ಸೈಡ್ ಮಾಡೋದು ತಡೀರಲ್ಲ. ಹಾಂ 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 ಓ ಮಕ್ಕಳು ಸಮ ಸಿಕ್ಸ್ ಹಾಕೋತಿದ್ವೇನು?
ಅಲ್ಲ ಆಚೆ ಗ್ರೌಂಡ್ ಇಲ್ಲಲ್ಲ ರಾಹುಲ, ಆಚೆ ಗ್ರೌಂಡ್ ಇಲ್ಲಲ್ಲ, ಇಲ್ಲ ಹಿಂಗೆ ಸ್ಟ್ರೈಟ್ ವಾರ ಕಲಿಸ್ತೇವೆ. ನಿಮ್ಮ ಕಡೆ ಕಷ್ಟ ಅಷ್ಟೇ ಮಾಡೋಕ್ಕೆ. ಗ್ರೌಂಡ್ ಇರ್ತದೆ ರೋಡೇ ಕಲಿತದೆ, ರೋಡಕ್ಕೆ ಕಲಿತಲ್ಲ. ಎಸ್, ನಮ್ದೀಗ 1 ರೌಂಡು ಸ್ಕೂಟಿ ಕಲ್ತ್ಕೊಂಡು ಈಗ ತೋಟಕ್ಕೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ನಾನು ಮೇನ್ ರೋಡಲ್ಲಿ ಹೋಗೋದು ವೀಡಿಯೋ ಮಾಡಲಿಲ್ಲಲ್ಲ, ಬಿಕಾಸ್ ವೀಡಿಯೋಕ್ಕಿಂತ ಸೇಫ್ಟಿ ಇಂಪಾರ್ಟೆಂಟ್, ಮತ್ತು ಕಲಿಯುವಾಗ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಸೊ ಹಾಗೆ ಮೇನ್ ರೋಡಲ್ಲಿ ಹೇಗಿತ್ತು ನನ್ನ ಪರ್ಫಾರ್ಮೆನ್ಸ್ ಫಸ್ಟ್ ಡೇ? ಎಷ್ಟು ಒಂದು 10ಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ಲಿಕ್ಕೆ? 7 ಕೊಡ್ಬೋದು. ಯಬ್ಬಾ ಭಯಂಕರ. ಎಸ್, ಗ್ರೇಟ್. ಸೊ ತುಂಬ ಹೆದರಿಕೆಯಿಂದ ಹೋಗಿದೆ, ಬಟ್ 10ಲ್ಲಿ 7 ಕೊಡ್ಬೋದಂತೆ. ಎನಿಹೌ ಕೆಲವೊಂದು ಬೇಸಿಕ್ ಎಲ್ಲ ಗೊತ್ತಾಯ್ತಲ್ಲ ಈಗ. ಮತ್ತು ರಾಹುಲ್ ತುಂಬ ಚೆಂದ ಹೇಳಿಕೊಟ್ಟಿದ್ದೆ ನನಗೆ, ಸೀರಿಯಸ್ಲಿ ಇಷ್ಟು ಚೆಂದ ಇವನ್ ಹೇಳಿಕೊಡಲಿಲ್ಲ ನನಗೆ. ಈಗ ಕಾನ್ಫಿಡೆಂಟ್ ಬರ್ತಾ ಉಂಟು, ರೋಡಿನ ಮೇಲೆ ತೊಗೊಂಡು ಹೋಗುವಂಥ ಒಂದು ಕಾನ್ಫಿಡೆಂಟ್ ಉಂಟು. ಸೊ ಹಾಗೆ ಈಗ ಬೇಸಿಕ್ ಎಲ್ಲ ಕಲ್ತ್ಕೊಂಡಿದ್ದೇನೆ. ಎನಿವೇಸ್ ಈಗ ಆಲ್ಮೋಸ್ಟ್ 1 ಅವರ್ ಕಲ್ತಿದ್ದು ಅಲ್ವಾ? ಸೊ ಆಲ್ಮೋಸ್ಟ್ 1 ಅವರ್ ಆಗಿದೆ ಈಗ ನಮ್ಮ ಗಾಡಿ ಟ್ರೈನಿಂಗ್. ಸೊ ಈಗ ಮನೆಗೆ ಬಂದಿದ್ದೀವಿ. ಸೊ ಮನೆಯಲ್ಲೆಲ್ಲ ಫುಲ್ ಈಗ ತುಂಬ ಒಂಥರ ಎಕ್ಸೈಟ್ಮೆಂಟ್ ಇರ್ಬೋದು, ಯಾಕಂದರೆ ಹೆದರ್ಕೊಂಡು ಹೋಗಿದ್ದೆ ಅಂತೇಳಿ ಹೇಳಿ ತುಂಬ ಇದು ಮಾಡ್ತಾಯಿದ್ರು. ಸೊ ಇವಾಗ ಮನೆ ಹೋಗಿ ನೋಡಬೇಕು ಯಾವ ಟೈಪ್ ಈಗ ಎಕ್ಸ್ಪ್ರೆಷನ್ ತೋರಿಸ್ತಾರಂತ ಅಲ್ವಾ? ಸೊ ಹೋಗುವಾ? ಎಸ್, ಈಗ ನಮ್ಮ ಗದ್ದೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮ ಮಾಮಿ ಎಲ್ಲ ಫುಲ್ ಕಾಯ್ತಾ ಇದ್ರಲ್ಲ ರಾಹುಲ? ಅಂದರೆ ನಾನು ಎಂತ ಕಲ್ತ್ನ ಹೆದರ್ಕಣ್ಣೆ ಅಂತಂದೇಳಿ ಕಾಮ್ಗೆಲ್ಲ ರೆಡಿ ಆಗ್ತಾ ಇದ್ದಾರೆ ಈಗ. ಸೊ ಅಂಥದ್ದೇನು ಸೀನ್ ಇರಲಿಲ್ಲಲ್ಲ, ಅಂದರೆ ನಾನು ತುಂಬ ಹೆದರ್ಕೊಳ್ಳು ಅಷ್ಟೇನು ಇದು ಮಾಡಲಿಲ್ಲಲ್ಲ, ಸ್ವಲ್ಪ ಕಾನ್ಫಿಡೆಂಟ್ ಬಂದಿತ್ತು. ರೋಡಿಗೆ ಇಳಿದ ತಕ್ಷಣ ಕಾನ್ಫಿಡೆಂಟ್ ಬಂದಿದೆ. ಆ್ಯಕ್ಚುಲಿ ನನಗೇನೆ ಕಾನ್ಫಿಡೆಂಟ್ ಅಂತ ಅನಿಸ್ತಾ ಉಂಟು. ಸೊ ಫಸ್ಟ್ ಗ್ರೌಂಡಲ್ಲಿ ಕಲಿಯುವಾಗ ಸ್ವಲ್ಪ ನನಗೆ ಇದಿತ್ತು, ಫಿಯರ್ ಇತ್ತು, ಸ್ವಲ್ಪ ಹೆದರ್ಕೊಂಡೆ. ಬಟ್ ಒಮ್ಮೆ ನಾನು ಮೇನ್ ರೋಡಿಗೆ ಎಂಟ್ರಿ ಕೊಟ್ಟ ಮೇಲೆ ನನಗೆ ತುಂಬಾ ಕಾನ್ಫಿಡೆಂಟ್ ಬಂದಿದೆ. ಸೊ ಈಗ ರೀಚ್ ಆಗಿದ್ದೇನೆ, ನೋಡೋಣ ಈಗ ಅಮ್ಮ ಮತ್ತು ಮಾಮಿ ಏನು ಹೇಳ್ತಾರೆ ನೋಡೋಣ. ಈಗ ಮಾಮಿ ಮತ್ತು ಅಮ್ಮ ಎಲ್ಲ ಇಲ್ಲಿ ನಿಂತಿದ್ದಾರೆ. ಕೇಳೋದಿಲ್ವಾ ನನ್ನ ಪರ್ಫಾರ್ಮೆನ್ಸ್? ಎಸ್, ಸೀತಮ್ಮನವರು ಕೇಳೋದಿಲ್ವಾ? ಕೇಳಿ ರಾಹುಲ್ ಹತ್ರ ಕೇಳಿ, ಹೆಂಗೆ ಮಾಡಿದೆ ಅಂದ್ರೆ ರಾಹುಲ್ ಹತ್ರ ಕೇಳಿ. ನಾನು ಹೇಳುದಲ್ಲ, ನಾನು ಯಾವ ಕೇಳಿ ಹೆಂಗೆ ಹಾಂ ಎಸ್ ಹೇಳಿ. ಎಸ್, ಉಷಕ್ಕ ಗ್ರೇಟ್ ಅಂತ ಹೇಳ್ತಿದ್ಲು. ನಾನು ಹೇಳ್ರೆ ಹೊಗಳ್ದಂಗೆ ಅರ್ಥ ಆ್ಯಕ್ಚುಲಿ, ಬಟ್ ರಾಹುಲ್ನೇ ಹೇಳಿದಲ್ಲ, ರಾಹುಲ್ ಹೇಳಿ ಕೊಟ್ಟದ್ದು ರಾಹುಲೇ ಹೇಳಿದಲ್ಲ. ಸುಮಾರು ತನಕ ಎಲ್ಲವರೆಗೆ ಹೋಗಿ ಬಂದಿದ್ದು ಗೊತ್ತಾ ನಾವು? ಇದು ಸ್ಪಂದನ ಸ್ಟೋರ್ ಹತ್ರ ಹೋಗಿ ಬಂದಿತ್ತು, ಕಡೆಗೆ ಅಲ್ಲಿಂದ ಈಚೆಗೆ ಕೇಶವಣ್ಣನ ಅಂಗಡಿಯವರೆಗೆ ಹೋಗಿ ಬಂದಿತ್ತು. ಫುಲ್ ಎಲ್ಲ ಹವಾ, ಪಡುಕೆರೆಯಲ್ಲಿ ನಮ್ಮದೇ ಹವಾ ಇವತ್ತು. ಹೆಂಗೆ ಅಂದರೆ ಜಾಸ್ತಿ ಅಂತ ನಾನು ಹೇಳೋದಿಲ್ಲ, ಬಟ್ ಸ್ವಲ್ಪ ನನಗೆ ಖುಷಿ ಆಯ್ತು. ನಾವೀಗ ಗಾಡಿ ಕಲ್ತ್ಕೊಂಡು ಬಂದು ಮನೆಗೆ ರೀಚ್ ಆಗಿದ್ದೀನಿ. ಸೊ ಐ ಥಿಂಕ್ ಇವತ್ತಿನ ದಿವಸ ತುಂಬ ಚೆನ್ನಾಗಾಯಿತು, ಸುಮಾರು ವಿಷಯಗಳನ್ನು ಕಲೀಲಿಕ್ಕಾಯಿತು. ಹಾಗೆಯೇ ನನ್ನ ಡ್ರೈವಿಂಗ್ ಕ್ಲಾಸಿದ್ದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೋಪ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.